ಎಲ್ಲ ಇದಾದ್ಮೇಲೆ ತಮ್ಮಲ್ಲ ಕಾಟ್ ಬೆಳಿಗ್ಗೆ ಆಗ್ತದೆ ನೋಡಿ. ಬೆಳಿಗ್ಗೆದು ರುಟೀನ್ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಚಹಾ. ಇವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಮಗನಿಗೂ ಇವತ್ತು ಹಾಲಿಡೇ, ಹಾಗಾಗಿ ಎಲ್ಲ ಲೇಟ್ ಆಗ್ತಾಯಿದೆ. ಇಲ್ಲಾಂದರೆ 7:30 ಎಲ್ಲ ಮುಗ್ದೋಗುತ್ತೆ ನಮ್ಮದು. ಈಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಟೈಮ್ ಈಗ 8 o'clock ಆಯಿತು. ನೋಡಿ ಎಷ್ಟು ರುಚಿಯಾಗಿ ಅವಲಕ್ಕಿ ಉಪ್ಪುಕರಿ ಬಂದುಬಿಟ್ಟಿದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಟ್ರೈ ಮಾಡಿ. ತಮ್ಮಲ್ಲ ಕಾರ್ಟೂನ್ ಅಪ್ಪು ಬಲೆ ಬ್ರಷ್ ಮನ್ಪೆ ಕಾರ್ಟೂನ್ ತೂ ಅಂದ ಬ್ರಷ್ ಪೂರ ಮಂತಾರ ಬಲ್ಲಿಗೆ ಜೋರತ್ತಾರ ಇರತ್ತ. ಏನ್ ಹಾಕಿದ್ದ ಅದ್ರಲ್ಲಿ? ಹೌದು, ನಿಜ ಸ್ಪೈಡರೇ ಪಾಡ್ದಿನ ಇದ ಏನ್ ಕೆರಿಯರ್ ದಾದ ಮಂತಾರ ಬಕ ಏನ್ ಚಪಾತೀನಿ ಏನ ಬಾರಿ ಶಾರುಲ್ಲ ಮಾರ ಆಗ್ತದೆ. ನೋಡುದಿಲ್ಲ ನಾನು, ನಂಗೆ ಭಯ ಆಗ್ತದೆ. 1 minute. ಏನಿದು? ಅದು ಕ್ಯಾಟರ್ಪಿಲ್ಲರ್. ಕ್ಯಾಟರ್ಪಿಲ್ಲರಾ? ಇದೆಲ್ಲ ಎಲ್ಲ ತಿಂದು ಹಾಕಿದ್ದೆ ಅದು. ಹೌದಾ? ನೋಡಣ, ಎಲ್ಲ ತಿಂದು ಹಾಕಿದೆ. ಖಾಲಿ ಮಾಡ್ತಾ ಉಂಟದು. ಖಾಲಿ ಮಾಡಿ ಆಮೇಲೆ ನಮ್ಮನ್ನು ತಿಂತದ್ದ ಅಂತ. ಹೌದಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸರಿಯಾಗಿ ವಿಡಿಯೋನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ತೋಟದ ಕೆಲಸ ಎಲ್ಲ ನಡೀತಾ ಇದೆ. ಹಾಗಾಗಿ ನನಗೆ ಪುರ್ಸೊತ್ತೇ ಇಲ್ಲ. ಹಾಗೆ ಈಗ ಸ್ವಲ್ಪ ಫ್ರೀ ಆಯಿತು, ಯಾಕಂದರೆ ಅವರೆಲ್ಲ ಹೋದ್ರು. ಈಗ ಇವತ್ತಿದ್ದು ಟಾಪಿಕ್ ಏನು ಅಂತ ಹೇಳಿದರೆ, ನಕಾರಾತ್ಮಕ ಶಕ್ತಿಗಳನ್ನು ಹೇಗೆ ಓಡಿಸೋದು ಅಂತ ಹೇಳಿ. ಮೀನ್ಸ್ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ 2 ಟೈಪ್ ಇರ್ತದೆ. ನೆಗೆಟಿವ್ ಎನರ್ಜಿ ಅಂತ ಹೇಳಿದರೆ ನಕಾರಾತ್ಮಕ ಶಕ್ತಿಗಳು. ಅಂದರೆ ನಮಗೆ ಗೊತ್ತೇ ಇರೋದಿಲ್ಲ, ನಮ್ಮ ಮನೆಯಲ್ಲಿ ಒಂದು ಏನೋ ಪಾಸಿಟಿವ್ನೆಸ್ ನಮ್ಗೆ ಕಾಣಿಸ್ತಾ ಇರೋದಿಲ್ಲ. ಅಂದರೆ ಯಾವ ಮನೆಗೆ ಹೋಗಿದ ತಕ್ಷಣ ಸ್ಯಾಡ್ ಆಗೋದು, ಡಲ್ ಆಗೋದು, ಟಯರ್ಡ್ನೆಸ್, ಜಗಳ, ಕಿರಿಕಿರಿ. ಅಂದರೆ ಮನೇಲಿ ಒಂದಿರೋದು ಬೇಡಪ್ಪ, ಹೊರಗಡೆ ಎಲ್ಲರೂ ಇರೋಣ. ಹೊರಗಡೆ ಇದ್ದಾಗ ಆಫೀಸಲ್ಲಿ ಇರಲಿ, ಎಲ್ಲೇ ಇರಲಿ, ನಮಗೊಂಥರ ನೆಮ್ಮದಿಯಾಗಿರ್ತದೆ. ಆದರೆ ಮನೆಗೆ ಬಂದ ತಕ್ಷಣ ಒಂಥರ ಕಿರಿಕಿರಿ ಆಗ್ತಾ ಇರ್ತದೆ. ಅದನ್ನೇ ಹೇಳೋದು ನೆಗೆಟಿವ್ ಎನರ್ಜಿ ಅಂತ. ಅದನ್ನು ಹೋಗಲಾಡಿಸೋದು ಹೇಗೆ ಅಂತ ನಾನು ನಿಮಗೆ ಸಿಂಪಲ್ ಮೆಥಡ್ ಹೇಳ್ತೀನಿ. ಏನು ಖರ್ಚೇನಿಲ್ಲ, ಈಸಿ ವೇಯಲ್ಲಿ ನೀವು ಮನೆಯಲ್ಲೇ ಮಾಡ್ಬೋದು. ಫಸ್ಟ್ ಇದು ಧೂಪ, ಸಾಂಬ್ರಾಣಿ ಪೌಡರ್ ಅದೆಲ್ಲ ಹಾಕಿ ಧೂಪ ಹಿಡಿತಾರೆ ನೋಡಿ. ಹಾಗೆಯೇ ನೀವು ಸಹ ಮನೆಯಲ್ಲಿ ಸಂಜೆ ಅಥವಾ ಬೆಳಿಗ್ಗೆ ದೇವ್ರ ಕೋಣೆಯಲ್ಲಿ ಒಂದು ಸಾಂಬ್ರಾಣಿಯನ್ನು ಹಚ್ಚಿಬಿಡಿ. ಅದರ ಹೊಗೆ ಮನೆ ಇಡೀ ಕವರ್ ಆದಾಗ ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡಪ್ ಆಗ್ತಾ ಬರ್ತದೆ. ಅದು ಒಂದೇ ದಿನದಲ್ಲಿ ಬರೋದಿಲ್ಲ, ಡೈಲಿ ಮಾಡಬೇಕು. ಡೈಲಿ ಸಂಜೆ ಇಲ್ಲ ಬೆಳಿಗ್ಗೆ ಯಾವಾಗ ನೀವು ಪೂಜೆ ಮಾಡ್ತೀರಿ ಆವಾಗ ಹಚ್ಚಿಬಿಟ್ರೆ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲು ಮನೆಯನ್ನು, ಮೈಂಡನ್ನು, ನಮ್ಮ ಮನಸ್ಸನ್ನು ಹಗುರ ಮಾಡುತ್ತೆ. ಇನ್ನೊಂದು ದೀಪ, ಬೆಳಿಗ್ಗೆ ಮತ್ತು ಸಂಜೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಹಚ್ತೀರಿ ಮನೆಯಲ್ಲಿ. ಆ ದೀಪನೂ ಡೈಲಿ ಹಚ್ಚಲೇಬೇಕು ಮನೆಯಲ್ಲಿ. ಅದರಿಂದ ಸಹ ಪಾಸಿಟಿವ್ ಎನರ್ಜಿ ಬಿಲ್ಡಪ್ ಆಗ್ತಾ ಬರ್ತದೆ ಮನೆಯಲ್ಲಿ. ಆ್ಯಂಡ್ ಥರ್ಡ್ ಒನ್ ಇಸ್ ಚಾಂಟಿಂಗ್ ಶ್ಲೋಕಾಸ್. ಅಂದರೆ ಶ್ಲೋಕನ ನಾವು ಚಾಂಟ್ ಮಾಡ್ತಾ ಬಂದರೆ ಡೈಲಿ ಮನೆಯಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಾ ಬರ್ತದೆ ಮತ್ತು ನೆಗೆಟಿವ್ ಎನರ್ಜಿ ಕಮ್ಮಿ ಆಗ್ತಾ ಬರ್ತದೆ. ಈ ಮೆಥಡನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಇದರದ್ದು ಬೆನಿಫಿಟ್ ಎಷ್ಟಿದೆ ಅಂತ ಹೇಳಿ. ಯಾವುದು ಸಹ ಒಂದೇ ದಿನದಲ್ಲಿ ಆಗೋದಿಲ್ಲ. 1 ತಿಂಗಳು 2 ತಿಂಗಳು ಎಲ್ಲ ಮಾಡ್ತಾ ಬಂದಾಗ ನಿಮ್ಗೆ ಅದರದ್ದು ಬೆನಿಫಿಟ್ ಏನು ಅಂತ ಗೊತ್ತಾಗ್ತದೆ. ಇದೇ ಇವತ್ತಿದ್ದು ಟಾಪಿಕ್ಕು. ಎಲ್ಲರಿಗೂ ಇಷ್ಟ ಆಯಿತು ಅಂತ ನೆನೆಸ್ಕೊಳ್ತೀನಿ. ನಾನು ಸಣ್ಣ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಯಾಕಂದರೆ ಎಲ್ಲರಿಗೂ ಬೆನಿಫಿಟ್ ಆಗಬೇಕು. ಲೈಫಲ್ಲಿ ಎಲ್ಲರೂ ಸಹ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನದು ಮೋಟಿವ್.
ನಂದು ವ್ಲಾಗು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ. ಓಕೆ, ಇರ್ಮೋಡು. ಸಂಜೆ ಆಯಿತು. ಸಂಜೆ ಒಂದು ಎಷ್ಟಾಯಿತು ಗಂಟೆ? 6 o'clock ಆಯಿತಾ? 6 o'clock ಆಯಿತು. ಈಗ ಬಾಬು ಮತ್ತು ನಾನು ಆಟಾಡುವ ಸಮಯ. ಇಲ್ಲ ಅವ್ರೇನು ಬಾಲ್ ಇಟ್ಕೊಂಡಿದ್ದಾರಾ? ಇಲ್ಲ ಅದೇನದು ಆರೆಂಜಾ? ನಾನು ಅನ್ಸ್ಕೊಂಡೆ ಅದು ಬಾಲ್ ಅಂತ. ನಿಮಗೆ ಗೊತ್ತೇ ಆಗೋದಿಲ್ಲ, ಕಾಣೋದಿಲ್ಲ, ಕಣ್ಣು ಹೋಗಿದ್ದ ಅಂತ ಅಲ್ಲ. ಅಜ್ಜಿ ಅದನ್ನ ನಾನು ಅಜ್ಜಿ ಅದನ್ನ ಹೌದಾ? ನನ್ನ ಬೇಬಿ ಅಲ್ಲ ಅದರಲ್ಲಿ ಕುತ್ಕೊಳ್ಳಿ. ಇದು ಸಹ ತಿಂತದ? ಹೌದು ಹೌದಲ್ಲ, ಎಲ್ಲ ಸಹ ಖಾಲಿ ಮಾಡಿದೆ. ಏನು ಮಾಡೋದೀಗ? ಪತ್ತೊಡ್ಚಿ ಮಾರೆ ಅವು ಕಿರ್ಮುಂಡು. ಕಂಬಳಿಪುರ ಕಂಬಳಿ ಹುಳ ಪತ್ತಣ ಇಂಕ್ಲನ ಸ್ಕಿನ್ ಪೂರ ರೆಡ್ ಆಪುಂಡು ಗೊತ್ತುಂಡ. ಪತ್ತರ ಪೋಡ್ಚೆ ನಾ ಸುತ್ತಿಗೆ ಪೋಡ್ಚೆ ಅವಳು ಅಂಚಾನೆ ಪತ್ತಣ ರೆಡ್ ಆಪುಂಡು ಹ್ಯಾಂಡ್ ಪೂರ. ಪೂರೆಲ್ಲ ರೆಡ್. ಟಾಮಿ ನೋಡಿ ಅಂತೆ. ಟಾಮಿ 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 ಅಂತ ಕರೆದ ತಕ್ಷಣ ಮಾತಾಡ್ತಾನ. ಟಾಮಿ ಅಲ್ಲಿ ನೋಡಿ, ಟಾಮಿ ಟಾಮಿ. ಅವ್ನು ಗುಡ್ ಬಾಯ್ ಗೊತ್ತುಂಟ. ಅಪ್ಪು ನನ್ನನ್ನು ಬಿಟ್ಟು ಹೋದ ಅಂಗಡಿಗೆ. ನಾನು ಮತ್ತು ಟಾಮಿ ಇಬ್ಬರೇ ಇರೋದೀಗ ಮನೆಯಲ್ಲಿ. ನೋಡಿ, ಅದು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಇಲ್ಲಾಂದರೆ ಒಂದು ರೌಂಡ್ ಹೋಗಿ ಬರ್ತಾನೆ, ಎಲ್ಲಿಗಾದರೂ ಸಹ ತಿರುಗಿಕೊಂಡು ಬರುವ ಅಂಥೇಳಿ. ಈಗ ಯಾರೂ ಸಹ ಇಲ್ಲ ಅಲ್ಲ ಮನೆಯಲ್ಲಿ, ಅದಕ್ಕೆ ನನ್ನನ್ನು ಕಾಯ್ತಾ ಇದ್ದಾನೆ. ಒಳ್ಳೆ ಹುಡುಗ ನಮ್ಮ ಟಾಮಿ. ಮತ್ತು ಟಾಮಿ ಶೆಟ್ಟಿ. ಟಾಮಿ ಶೆಟ್ಟಿ, ಹಾಯ್ ಟಾಮಿ. ಇವರು ಬಂದರು ಮೆಲ್ಲ. ಟಾಮಿ ಮಾತ್ರ ವೆರಿ ಗುಡ್. ಅವನು ಒಂಥರ ಮೆಚೂರ್ಡ್ ಓಲ್ಡ್ ಮ್ಯಾನ್ ಇರ್ತಾರೆ ನಮ್ಮ ಮನೇಲಿ. ಸೈಲೆಂಟಾಗಿರ್ತಾನೆ. ಯಾರಾದರೂ ಬಂದರೆ ಮಾತ್ರ ವೈಲೆಂಟ್ ಆಗ್ತಾನೆ. ಎಲ್ಲ ಓಡಿ ಹೋಗ್ತಾರೆ. ಬಾ, ಓಡೋದು ಸ್ಟೈಲ್ ನೋಡ್ಬೇಕು. ಯಾರಾದರೂ ಪಾರ್ಸೆಲ್ನವರು, ಇವತ್ತು ಯಾರು ಪೋಸ್ಟ್ ಏನೋ ಕೊಡ್ಲಿಕ್ಕೆ ಬಂದಿದ್ದು ಒಬ್ಬ. ಯಪ್ಪ ಓಡ್ತಿದ್ದು, ಅವನು ಹೆದರಿ ಹೋಗಿದ್ದಾನೆ. ಹಾಗೆ ಒಂಥರ ಓಡ್ತಾನೆ, ಬಾವು ಅಂತಾನೆ. ಆಮೇಲೆ ಏನು ಕಚ್ಚಿದ್ದೇನಿಲ್ಲ, ಯಾರಿಗೂ ಸಹ ಏನೂ ಮಾಡೋದಿಲ್ಲ. ಅದ್ರ ವಾಯ್ಸಿಗೆ ಹೆದರ್ಕೊಳ್ತಾರೆ ಮಾತ್ರ. ತುಂಬ ಲೌಡ್ ವಾಯ್ಸ್ ಅದ್ರದ್ದು. ಅದ ಟಾಮಿ. ಹಾಯ್, ವಾಟ್ ಇಸ್ ದ್ಯಾಟ್? ದಾದೆ ಪಿರ್ ಗಲಾಟೆ ಮನ್ಪುನ್ಗೆ ತಿಕ್ಕೀರ. ಯಾರೆಲ್ಲ ಸಿಕ್ಕಿದ್ರು? ಅಜ್ಜನು ತಿಕ್ಕೇರೆ. ಅಜ್ಜ ಇತ್ತಾರ? ವಾ, ವೆರಿ ನೈಸ್. ನನ್ನ ಅಂಗಡಿಗೆ ಕರ್ಕೊಂಡು ಹೋದ್ರೆ ಅವ್ನು ಸುಮ್ಮನೆ ಬರೋದು ಪಾರ್ಟಿ ಅಲ್ಲ. ನೋಡಿ, ಬೆಳಗ್ಗೆ ಹೋದ, ಏನೆಲ್ಲ ತೊಗೊಂಡು ಬಂದ. ಈಗ ಹೋದ, ಅದೇನದು ಕುರ್ಕುರೆನಾ? ಕುರ್ಕುರೆ. ಕುರ್ಕುರೆ ಎಲ್ಲ ತಿನ್ನಬಾರ್ದು ಗೊತ್ತುಂಟ. ಅದರಲ್ಲಿ ಪ್ಲಾಸ್ಟಿಕ್ ಉಂಟು ಅಂತ ಹೇಳ್ತಾರೆ ಗೊತ್ತುಂಟ. ಅದರಲ್ಲಿ ಪ್ಲಾಸ್ಟಿಕ್ ಉಂಟು ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಹೆಲ್ತಿಗೆ ಒಳ್ಳೆಯದಲ್ಲ, ಜಂಕ್ ಫುಡ್ ಅದು. ಟೀಚರ್ ಹೇಳಿಲ್ವಾ? ಲೈಕ್ ಮಾಡಿ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಿನೊಟ್ಟಿಗೆ ನಾಳೆ ಸಿಗೋಣ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಇದು ನೋಡಿ ಅವರದ್ದು ಜೆಲ್ಲಿ ಬಾಲ್. ಅವರು ಒಂದೊಂದು ಸತಿ ಅಂಗಡಿಗೆ ಹೋದಾಗ ಒಂದೊಂದು ತೊಗೊಂಡು ಬರ್ತಾರೆ. ಬಾಯ್ ಬಾಯ್.